ನಾವು ಮಾಡೋ ಬ್ರೆಡ್ ಉಂಟು ಏನೋ ಥರ ಯಾವುದಂತ ಹೇಳಿದ್ರೆ ಇದೊಂದು ಚಾಕ್ಲೇಟ್ ಸಿರಪ್ ಅದನ್ನು ಹಾಕಿ ಇವಾಗ ಬ್ರೆಡ್ ತಿನ್ನೋ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಟ್ರೈ ಮಾಡೋಣ. ಹೀಗೆ ಕ್ರೀಮ್ ಹಾಕುವ ಗಟ್ಟಿಯಾಗಿದೆ ಅಂತ ಅನಿಸ್ತದೆ. ಫ್ರಿಜ್ಜಲ್ಲಿ ಇತ್ತು ಬಾಗಾಯಿತು, ಒಂದು ಪೀಸ್ ಬಾಗಾಯಿತು. ಕ್ರೀಮ್ ಹಾಕಿ ಒಂದು ರೆಡಿ ಆಯಿತು ಬಳಕೆ. ಅವರು ಚಾಕ್ಲೇಟ್ ಇತ್ತು ನೀವು ಫ್ರೈ ಮಾಡಿ ಬರ್ತಿಲ್ಲ. ಅದಕ್ಕೆ ಹಾಫ್ ಲೀಟರ್ಗೆ 250 ರೂಪಾಯಿ ಇದೆ. 600 ml ಫ್ರೈ ಮಾಡಿ ಬ್ರೆಡ್ ಅದು ಚೆನ್ನಾಗಿರುತ್ತೆ. ಎಷ್ಟು ಬ್ರೆಡ್ ತಿನ್ಬೋದು. ಬೆಳಿಗ್ಗೆ ನಾನು ತಿಂಡಿ ಇರ್ತದೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.